ಮಂಗಳೂರಿನ ಪಂಪಿಲ್ ಸಮೀಪದಲ್ಲಿ ಸಾಯಿ ಆರ್ಯ ಲಾಡ್ಜಿಂಗ್ ಹಾಗೂ ಪಾರ್ಟಿ ಹಾಲ್ ಶುಭಾರಂಭಗೊಂಡಿತು. ಸಾಯಿ ಆರ್ಯ ಲಾಡ್ಜಿಂಗ್ ಅಂಡ್ ಪಾರ್ಟಿ ಹಾಲ್ ಸೋಮವಾರ ಶುಭಾರಂಭಗೊಂಡಿತು. ನಗರದ ಪಂಪಿಲ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸಾಯಿ ಆರ್ಯ ಲಾಡ್ಜಿಂಗ್ ಅಂಡ್ ಪಾರ್ಟಿ ಹಾಲ್ ವಿಶಾಲ ವಿಸ್ತೀರ್ಣವನ್ನು ಹೊಂದಿದ್ದು, ಇಂದು ಬಿಲ್ಡಿಂಗ್ ಮಾಲಕರಾದ ಅರುಣ್ ಸುರೇಶ್ ಭಂಡಾರಿ ಅವರು ದೀಪ ಹಚ್ಚುವ ಮೂಲಕ ಉದ್ಘಾಟಿಸಿದರು. ಬಳಿಕ ಅವರು ಶುಭ ಹಾರೈಸಿದರು. ಈ ವೇಳೆ ಪಾಲುದಾರ ವಸಂತ್ ಸೇರಿದಂತೆ ಮುಖ್ಯ ಅತಿಥಿಗಳು, ಗಣ್ಯರು, ಪಾಲುದಾರರು ಉಪಸ್ಥಿತರಿದ್ದರು. ಸಾಯಿ ಆರ್ಯ ಲಾಡ್ಜಿಂಗ್ ಅಂಡ್ ಪಾರ್ಟಿ ಹಾಲ್ನಲ್ಲಿ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು, 40 ಹವಾನಿಯಂತ್ರಿತ ಮತ್ತು ಸಾಮಾನ್ಯ ರೂಮ್ಗಳು, ಉಚಿತ ವೈಫೈ, ವೆಜ್ ಮತ್ತು ನಾನ್ ವೆಜ್ ಫುಡ್ ಸರ್ವಿಸ್, ವೈದ್ಯಕೀಯ ಸೌಲಭ್ಯ ಒಳಗೊಂಡಿದೆ. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.